ಅಂತಾರಾಷ್ಟ್ರೀಯ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದಿರುವ ಪಡುಬಿದ್ರಿಯಲ್ಲಿ ಸರ್ಕಾರದ ಹಲವು ಕಾರ್ಯಕ್ರಮಗಳು ನಡೀತಾ ಇದೆ. ಆದರೆ ಅಲ್ಲಿನ ಕಾರ್ಯಕ್ರಮಗಳಲ್ಲಿ ಸ್ಥಳೀಯರನ್ನ ಹೊರಗಿಟ್ಟು ಕಾರ್ಯಕ್ರಮ ನಡೆಸುವುದು ಸರಿಯಾದ ಕ್ರಮವಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಡುಬಿದ್ರಿಯ ಎಂಡ್ ಪಾಯಿಂಟ್ ಬ್ಲೂ ಫ್ಲಾಗ್ ಕಡಲ ತೀರದ ಧ್ವಜಾರೋಹಣ ಕಾರ್ಯಕ್ರಮ ನಿನ್ನೆ ನಡೆದಿದೆ. ಈ ಕಾರ್ಯಕ್ರಮದಲ್ಲೂ ಸ್ಥಳೀಯರನ್ನ ಹೊರಗಿಟ್ಟು ಕೇವಲ ಸರ್ಕಾರಿ ಅಧಿಕಾರಿಗಳು ಮಾತ್ರ ಭಾಗವಹಿಸ್ತಾ ಇದ್ದಾರೆ. ಮಾತ್ರವಲ್ಲದೆ ಇಲ್ಲಿಯ ಶಾಲೆಗೆ ತೆರಳುವ ರಸ್ತೆಯು ಸಮರ್ಪಕವಾಗಿಲ್ಲ, ಅದನ್ನ ಕೂಡ ಅಭಿವೃದ್ಧಿಗೊಳಿಸಿ. ಇದು ಕೇವಲ ಆ ಪ್ರದೇಶದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕಾರ್ಯಕ್ರಮ ಮಾಡಿದ್ರೆ ಹೇಗೆ ಅಂತ ಸುಕುಮಾರ್ ಶ್ರೀಯನ್ ಅವರ ತಂಡ ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರ ಗಮನಕ್ಕೂ ಸ್ಥಳೀಯರು ತಂದಾಗ ಈ ಬಗ್ಗೆ ಚರ್ಚಿಸಿ ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು. ಇದೇ ವೇಳೆ ಮೊಗವೀರ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಅಲ್ಲಿ ಶಾಲೆ ಗ್ರೌಂಡ್ ಅಲ್ಲಿ ಅದು ಶಾಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯ ಪರಿಸ್ಥಿತಿ ಆಗಿದೆ. ಸಮಸ್ಯೆ ಗೊತ್ತು, ಇದೆಲ್ಲ ಆಗಬೇಕು. ಇದಕ್ಕೆ ಸಪೋರ್ಟ್ ಮಾಡಿದವರು ನಾವು, ಫಸ್ಟ್ ನಾವು ಮಾಡಿದವರು ಎಲ್ಲ ಸರ್ವೆ ಮಾಡಿ ಕನ್ವಿನ್ಸ್ ಮಾಡಿದವರು ನಾವು. ಇಲ್ಲಿ ಇಂಡಿವಿಜುವಲ್ ರಿಕಗ್ನಿಷನ್ ಅಲ್ಲ ನಾನು ಹೇಳುದು, ನಮ್ಮ ಎರಡು ಗ್ರಾಮದವರು ಒಟ್ಟಾಗಿ ನಾವು ಸಭೆ ಎಷ್ಟು ಮಾಡಿದ್ದೇವೆ ಇದ್ರೆ ಆ ಸಭೆಯನ್ನು ನೀವು ರಿಕಗ್ನೈಸ್ ಮಾಡಿ ಅಂತ ಹೇಳುದು. ಲೋಕಲ್ಸ್ ಪರ್ಸನಲಿ ಯಾರು ಇದರಲ್ಲಿ ಇದಿಲ್ಲ, ಖಂಡಿತವಾಗಿ ಆಕ್ಷೇಪ ಇಲ್ಲ. ನನಗೆ ಬಹಳ ಬೇಜಾರಾಯ್ತು. ಯಾರೋ ಬಂದಿದ್ದಾರೆ ಸರ್, ಒಂದು ಮುಖಂಡರು ಹೇಳಿದರು ಇದನ್ನು ಯಾಕೆ ಮಾಡುದಂತ, ನೀವು ಸಪೋರ್ಟ್ ಮಾಡಿ ಅಂತ ನನಗೆ ಜೋರು ಮಾಡಿದ್ದಾರೆ. ನಾನು ಇದನ್ನು ಸಪೋರ್ಟ್ ಮಾಡಿದ್ದಕ್ಕೆ ನನ್ನೊಂದು ಮುಖಂಡರು ಹೇಳಿದ್ರು, ನೀವು ಗೊತ್ತಿರಬಹುದು ಇಲ್ಲಿ ಎಲ್ಲರಿಗೂ ಯಾರಂತ ನನಗೆ ಗೊತ್ತು, ನೀನು ಯಾಕೆ ಸಪೋರ್ಟ್ ಮಾಡೋದು ನನಗೆ ಜೋರು ಮಾಡಿದ್ದಾರೆ. ಇದು ಸಪೋರ್ಟ್ ಮಾಡಿದ್ದಕ್ಕೆ ನೀವು ನಮಗೆ ಅವಮಾನ ಮಾಡುದಾ? ನೋಡಿ ನಿಮಗೆ ಇಬ್ರು ಕರೆದಿದ್ದಾರೆ, ನಿಮಗೆ ಎಡಿ ಕರೆದಿದ್ದಾರೆ. ಸರಿ, ನೀವು ಅವರಿಗೆ ಒಂದು ಡೈರೆಕ್ಷನ್ ಕೊಡಿ, ಅವರು ಬೇಕಾದಷ್ಟು ಕೋಟಿ ಖರ್ಚಿಗೆ ಸಂಪಾದನೆ ಆಗ್ತದೆ ಕ್ರಮೇಣ. ನಾನು ಮೊನ್ನೆ ನೋಡಿ, ನಾನು ಸರಿ ಇಲ್ಲಿ ಸಾಲ್ವ್ ಮಾಡುವ ನಮ್ಮ ರೋಡಿನ ಆಚೆ ಅದನ್ನು ಫೀಸ್ ಕಲೆಕ್ಟ್ಲಿಕ್ಕೆ ಬೇಕಾದರೆ ನಾವು ವ್ಯವಸ್ಥೆ ಮಾಡ್ತೇವೆ. 4 ಜನಕ್ಕೆ ಉದ್ಯೋಗ ನಾವು ಕೊಡಿಸ್ತೇವೆ. ನಮಗೆ ಹಣ ಮಾಡಲಿಕ್ಕಲ್ಲ, ಅದರ ಹಣವನ್ನು ನೀವು ಸರ್ಕಾರದವರು ಮಾಡ್ತೀರಿ, ಏನೋ ಮಾಡಿ ಖರ್ಚು ಮಾಡಿಕೊಂಡು ಹೋಗ್ತಾರೆ.